ಇತಿಹಾಸ ಪ್ರಸಿದ್ಧ ಬರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ಅಶ್ವತ್ಥ ಉಪನಯನ ಹಾಗೂ ಅಶ್ವತ್ಥ ನಾರಾಯಣ ಕಲ್ಯಾಣೋತ್ಸವವು ಕೋಡಿಕಲ್ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಗಳ ಪೌರೋಹಿತ್ಯದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಎಂಬಂತೆ ದೇವತೆಗಳ ಸಾನ್ನಿಧ್ಯವಿರುವಂತಹ ನವೀಕರಣಗೊಂಡ ಅಶ್ವತ್ಥ ವೃಕ್ಷಕ್ಕೆ ವಿಧಿವಿಧಾನಗಳ ಪ್ರಕಾರವಾಗಿ ಪ್ರಾತಃ ಕಾಲ 6:55 ಶುಭ ಮುಹೂರ್ತದಲ್ಲಿ ಮೊದಲಾಗಿ ಅಶ್ವತ್ಥ ಉಪನಯನ ಕಾರ್ಯಕ್ರಮ ನೆರವೇರಿತು. ಬಳಿಕ ಅಶ್ವತ್ಥ ವೃಕ್ಷ ಸನ್ನಿಧಿಯಲ್ಲಿ ಕಲಶಾಭಿಷೇಕ, ಶ್ರೀದೇವಿಗೆ ಕಲಶಾಭಿಷೇಕ ಕಾರ್ಯಕ್ರಮ ನೆರವೇರಿತು. ಬಳಿಕ ಉಪನಯನ ಸಂಸ್ಕಾರ, ಧಾರ್ಮಿಕ ಕಾರ್ಯಗಳನ್ನು ನಡೆಸಲಾಯಿತು. ಇನ್ನು ನಿಂಬ ಕನ್ಯಾ ದಿಬ್ಬಣದ ಮೂಲಕ ಅಭಿಜಿತ್ ಲಗ್ನ ಸುಮುಹೂರ್ತದಲ್ಲಿ ನೂತನವಾಗಿ ನಿರ್ಮಿಸಿದ ಅಶ್ವತ್ಥ ವೃಕ್ಷಕ್ಕೆ ಅಶ್ವತ್ಥ ನಾರಾಯಣ ಕಲ್ಯಾಣೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ವಿಶೇಷವಾಗಿ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ದೇವಿಗೆ ವಿಶೇಷವಾಗಿ ಕಲಶಾಭಿಷೇಕ, ಮಹಾಪೂಜೆ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು. ಈ ವೇಳೆ ಮಂಗಳೂರು ಏಳುಪಟ್ನ ಮುಖವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಯಶವಂತ ಪಿ ಮೆಂಡನ್ ಮಾತನಾಡಿ, ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ವರ್ಷಪೂರ್ತಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆಯೇ ಈ ವರ್ಷ ವಿಶೇಷವಾಗಿ ಅಶ್ವತ್ಥ ನಾರಾಯಣ ಕಲ್ಯಾಣೋತ್ಸವವು ನಡೆಯಿತು ಅಂತ ತಿಳಿಸಿದರು. ಶ್ರೀ ಮಾರಿಯಮ್ಮ ಕ್ಷೇತ್ರದಲ್ಲಿ ವರ್ಷದಲ್ಲಿ ನವರಾತ್ರಿ ಉತ್ಸವ ಹಾಗೆಯೇ ವರ್ಷಾವಧಿ ಮಹಾಪೂಜೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಈ ಸಾರಿ ವಿಶೇಷವಾಗಿ ತಂತ್ರಿವರ್ಗದವರು ಕೂಡ ಅವರ ನೆನಪಿನಲ್ಲಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದರು ಪ್ರಾರ್ಥನೆಯಲ್ಲಿ. ಅಶ್ವತ್ಥ ನಾರಾಯಣ ಕಲ್ಯಾಣೋತ್ಸವ ಅನ್ನುವಂಥದ್ದು ಉರ್ವ ಮಾರಿಯಮ್ಮ ಕ್ಷೇತ್ರದ ಮಂಗಳೂರು ನಗರದಲ್ಲಿ, ಈ ಉರ್ವ ಮಾರಿಯಮ್ಮ ಕ್ಷೇತ್ರದಲ್ಲಿ ಇವತ್ತು ಭಾರಿ ವಿಜೃಂಭಣೆಯಿಂದ ಎಲ್ಲ ಧರ್ಮ, ಎಲ್ಲ ಜಾತಿಯನ್ನು ಮೀರಿ ಎಲ್ಲ ವರ್ಗದವರು ಇಲ್ಲಿ ಸೇರಿ ಭಾರಿ ಒಳ್ಳೆಯ ರೀತಿಯಲ್ಲಿ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿಯವರ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ನೆರವೇರಿದೆ. ಬಳಿಕ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಹರೀಶ್ ಚಂದ್ರ ಕರ್ಕೇರ ಬೈಕಂಪಾಡಿ ಮಾತನಾಡಿ, 7 ವರ್ಷದ ಈ ಅಶ್ವತ್ಥ ಮರಕ್ಕೆ ಕೋಡಿಕಲ್ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರ ಮಾರ್ಗದರ್ಶನದಂತೆ ಈ ಎಲ್ಲಾ ಕಾರ್ಯಕ್ರಮವೂ ನಡೆದಿದೆ. ಕಹಿಬೇವು ಮತ್ತು ನೆಲ್ಲಿ ಮರಗಳ ಜೊತೆಗೆ ಧಾರೆಗಿರಿದು ಮಾಂಗಲ್ಯ ಸೂತ್ರವನ್ನ ಕಟ್ಟುವ ಕಾರ್ಯಕ್ರಮ ನಡೆಯಿತು ಎಂದರು. ಈ ಒಂಜಿ ಅಶ್ವತ್ಥ ಮರ ನಡೆದು 7 ವರ್ಷ ಆಂಡು 7 ವರ್ಷ ಆದ ಐಕೊಂಜಿ ಕನ್ಯಾದಾನ ಪಂಡ ಐಕೊಂಜಿ ಮದುವೆ ಮಲ್ಪನ ಕಾರ್ಯಕ್ರಮ ಶಾಸ್ತ್ರೋತ್ತರವಾದ ಸುಬ್ರಹ್ಮಣ್ಯ ತಂತ್ರಿನ ನೇತೃತ್ವಡು 6 ಪಲ್ಲಕ 6 ಓವು ಐಕು ಓ ಮತ ವಿಧಿವಿಧಾನ ಮಲ್ಪಡ ಅವೇನೆ ಆ ವಿಧಾನ ಪ್ರಕಾರ ಮಲ್ತದ್ದು ಬಕ್ಕ ನಿಂಬ ಕಲ್ಯಾಣ ದಿಬ್ಬನ ಒಂದು ಬೋಳೂರ್ದು ದೇವಸ್ಥಾನ ಮುಟ್ಟ ಬತ್ತದು ಅಲ್ಚು ಬಕ್ಕ ವಿಧಿವಿಧಾನ ಪ್ರಕಾರ ಆ ಕೈಬೇವು ಬಕ್ಕ ಲೆನ್ಲಿ ಮರತ ಒಟ್ಟಿಗೆ ಒಂಜಿ ಮದ್ಮೆದ ಕಾರ್ಯಕ್ರಮ ದಾರ ಇನ್ನು ಸುನಿಲ್ ದತ್ ಪೈ ಮಾತನಾಡಿ, ಈ ಅಶ್ವತ್ಥ ವೃಕ್ಷದ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ನಾವು ಕುಟುಂಬ ಸಮೇತರಾಗಿ ಭಾಗಿಯಾಗಿರುವುದು ದೇವರ ಕೃಪೆಯಿಂದಾಗಿಯೇ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಭಾಗಿಯಾಗಿದ್ದಾರೆ. ಎಲ್ಲರಿಗೂ ದೇವರು ಶುಭವನ್ನ ತರಲಿ ಅಂತ ಸಂತಸ ವ್ಯಕ್ತಪಡಿಸಿದರು. ನಾನು ಆ ಆಡಳಿತ ಮುಕ್ತೇಶ್ವರಿಗೆ ತುಂಬ ಶಿರಋಣಿಯಾಗಿದ್ದೇನೆ ಮೊದಲಾಗಿ. ಹಾಗೂ ಇಲ್ಲಿಯ ಇದು ಮಾಡುವ ಭಾಗ್ಯ ಅಂತ ಎನಿಸಬೇಕು, ಆ ಯೋಗ ಅಂತ ಸಹ ಎನಿಸಬೇಕು. ಆ ಮಾರಿಯಮ್ಮನ ಒಂದು ಭಾಗ್ಯ ಮತ್ತು ಯೋಗದಿಂದ ಮಾತ್ರ ಇದು ಸಾಧ್ಯ. ಸೊ ಆದ ಕಾರಣ ಆ ಮಾರಿಯಮ್ಮ ದೇವರಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಸದಾ ಕಾಲ ಅವಳು ನಮ್ಮೊಳಗೆ ಇರಲಿ,
ಅವಳ ಆಶೀರ್ವಾದ ನಮ್ಮ ಕುಟುಂಬ ಎಲ್ಲ ಕುಟುಂಬಕ್ಕಿದ್ದು ನಮ್ಮದು ಏನು ದೋಷ ಇದ್ದು ನಿವಾರಣೆ ಮಾಡಲಿ ಅಂತೇಳಿ ನಾನು ಅವಳನ್ನು ಬೇಡ್ತೇನೆ. ಇನ್ನು ಈ ಧಾರ್ಮಿಕ ಕಾರ್ಯಕ್ರಮದ ಪ್ರಯುಕ್ತ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದಲ್ಲಿ ದೇವರ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ, ಭಕ್ತಾದಿಗಳು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯರಾವ್, ವಿಫೋ ನ್ಯೂಸ್ 24/7 ಮಂಗಳೂರು.